ಕಾದಂಬರಿ ಇಳ ಭಾಗ 15. ಸ್ಫೂರ್ತಿಯ ಮದುವೆ ಮುಗಿಸ್ಕೊಂಡು ಮನೆಗೆ ಬಂದ ಮೇಲೂ ಇಳ ಅದೇ ಗುಂಗಿನಲ್ಲಿ ಇದ್ದಳು. ಅವಳ ಮದುವೆಯದ್ದೇ ಮಾತು ಮನೆಯಲ್ಲಿ. ಅಜ್ಜಿಯ ಬಳಿ, ನೀಲಾಳ್ ಬಳಿ ಆ ಬಗ್ಗೆ ಹೇಳಿದ್ದು. ನಿಜಕ್ಕೂ ಈ ಕಾಲದಲ್ಲಿ ಇಂತಹ ಮದುವೆಗಳ ಅವಶ್ಯಕತೆ ತುಂಬಾ ಇದೆ. ಸುಮ್ಮನೆ ಮದುವೆಗಾಗಿ ಲಕ್ಷಾಂತರ ಖರ್ಚು ಮಾಡುವುದು ಅದೆಷ್ಟು ವ್ಯರ್ಥ. ಹಾಗಾಗಿಯೇ ಹೆಣ್ಮಕ್ಳನ್ನ ಸಮಾಜದ ಹೊರೆ ಎಂದು ಭಾವಿಸುವಂತಾಗಿದೆ. ಹಾಗೆ ಖರ್ಚು ಮಾಡುವುದರಿಂದ ಏನಾದರೂ ಉಪಯೋಗವಿದೆಯೇ? ಅದೇ ಹಣವನ್ನ ಹುಡುಗಿಯ ಹೆಸರಿಗೆ ಇಟ್ಕೊಟ್ರೆ ಅಥವಾ ಆಸ್ತಿಯ ಮೇಲೆ ಹಾಕಿದ್ರೆ ಅವಳಿಗೆ ಭದ್ರತೆ ಉಂಟಾಗುವುದಿಲ್ವೇ ಎಂದೆಲ್ಲ ಹೇಳಿದ್ದು. ನೀಲಾ ಮತ್ತು ಅಂಬುಜಮ್ಮ ಮದುವೆಗೆ ಹೋಗದಿದ್ರು ಮದುವೆಗೆ ಹೋಗಿ ಬಂದ ಅನುಭವವಾಗುವಷ್ಟು ಮದುವೆ ಬಗ್ಗೆ ಹೇಳಿದಳು. ಕೆಲ ದಿನ ಅದೇ ಗುಂಗಿನಲ್ಲಿ ಇದ್ದಳು. ಮನಸ್ಸಿನಲ್ಲಂತೂ ನಿರ್ಧಾರ ತಳೆದೇ ಬಿಟ್ಟಿದ್ದಳು. ತಾನು ಮದುವೆ ಆಗುವುದೇ ಆದರೆ ಅದೇ ರೀತಿಯ ಸರಳ ಮದುವೆ ಆಗುತ್ತೇನೆ ಎಂದು. ಅದಕ್ಕಾಗಿ ಯಾರನ್ನ ಬೇಕಾದರೂ ಎದುರಿಸಲು ಸಿದ್ಧ ಎಂದು ತೀರ್ಮಾನಿಸಿ ಬಿಟ್ಟಿದ್ದಳು. ಸದ್ಯಕ್ಕಂತೂ ಮದುವೆಯ ವಿಚಾರವಿಲ್ಲ. ಆದರೆ ಎಂದಾದರೊಮ್ಮೆ ಮದುವೆ ಆಗ್ಲೇಬೇಕಲ್ಲ. ಮದುವೆ ಆಗದೆ ಹಾಗೆ ಉಳಿತೇನೆ ಅಂದ್ರೆ ನನ್ನನ್ನ ಬಿಟ್ಟಾರಿಯೇ? ಏನ್ ಆಳ ಸಮಾಜವೋ. ನಮಗೆ ಇಷ್ಟ ಬಂದ ಹಾಗೆ ನಾವು ಬದುಕುವಂತಿಲ್ಲ. ಈ ಮದುವೆ ಸಂಸಾರ ಯಾರಿಗೆ ಬೇಕಾಗಿದೆ? ಎಂತವನು ಗಂಡನಾಗಿ ಬರುತ್ತಾನೋ ಏನೋ, ಎಂತವನೊಂದಿಗೆ ತಾನು ಹೇಗೆ ಬೇಕಾಗಿದೆಯೋ. ನನ್ನ ಮದುವೆಯ ನಂತರ ಈ ತೋಟ, ಈ ಗದ್ದೆ, ಈ ಮನೆ, ಅಮ್ಮ, ಅಜ್ಜಿ ಎಲ್ಲರನ್ನೂ ಬಿಟ್ಟು ಕೋಲೆ ಬಸವನಂತೆ ಗಂಡನ ಹಿಂದೆ ನಡೆದು ಬಿಡಬೇಕು. ಅವನು ಹೇಳಿದಂತೆ ಕೇಳಿಕೊಂಡು ಬಿದ್ದಿರಬೇಕು. ನಮ್ಮ ಸ್ವಾತಂತ್ರ್ಯಕ್ಕೆ, ನಮ್ಮ ಸ್ವಂತಿಕೆಗೆ, ನಮ್ಮ ಆಸಕ್ತಿಗೆ, ನಮ್ಮ ಆಸೆಗಳಿಗೆ ಬೆಲೆ ಎಲ್ಲಿರುತ್ತದೆ? ನಾನು ಮದುವೆಯಾಗಿ ಹೋಗ್ಬಿಟ್ರೆ ಈ ಜಮೀನನ್ನ ಯಾರು ಮಾಡಿಸ್ತಾರೆ? ಅಮ್ಮನನ್ನ ಯಾರು ಕೊನೆಯ ತನಕ ನೋಡಿಕೊಳ್ತಾರೆ? ಅಜ್ಜಿ ಇರುವ ತನಕ ಪರವಾಗಿಲ್ಲ. ಆಮೇಲೆ ಅಮ್ಮ ಒಂಟಿಯಾಗಿ ಬಿಡ್ತಾಳೆ. ಅಳಿಯನ ಮನೆಗೆ ಬಂದಿರಲು ಒಪ್ತಾಳೆಯೇ? ಸ್ವಾಭಿಮಾನಿ. ಹಾಗೆಲ್ಲ ಬರಲು ಸಾಧ್ಯವೇ ಇಲ್ಲ. ನಾನೇ ಇಲ್ಲಿ ಇರುವಂತಾದ್ರೆ ಅಂತಹ ಹುಡುಗ ಎಲ್ಲಿ ಸಿಗ್ತಾನೆ? ಮನೆ ಎಳೆಯಬೇಕು ಅಂತಾದ್ರೆ ಆಸ್ತಿ ಆಸೆಗೆ ಬರುತ್ತಾನೆ. ಅಂಥವನನ್ನು ನಾನು ಒಪ್ಪುದಾದ್ರೂ ಹೇಗೆ? ಈ ಮದುವೆ ಅಂತ ಯಾಕಾದ್ರೂ ಮಾಡಿದ್ದಾರೋ? ತಾನಂತೂ ಈ ತೋಟ ಗದ್ದೆ ಅಂತ ಒಂಟಿಯಾಗಿ ಇರಬಲ್ಲೆ. ಸಾಧನೆಗೆ ಮದುವೆ ಮುಖ್ಯ ತೊಡಕು. ಅಮ್ಮ, ಅಜ್ಜಿ, ದೊಡ್ಡಪ್ಪ ಅಂತೂ ಸಾಧನೆಯೇ ಬೇಡ, ಮದುವೆ ಮುಖ್ಯ ಎನ್ನುತ್ತಾರೆ. ಈ ಬಗ್ಗೆ ಗೊತ್ತಿದ್ದ ಇಳ ಸದ್ಯಕ್ಕಂತೂ ಸುಮ್ಮನಿದ್ದು ಮುಂದೆ ಮದುವೆ ವಿಚಾರ ಬಂದಾಗ ನೋಡ್ಕೊಳ್ಳೋಣ ಎಂದು ಮದುವೆಯ ವಿಚಾರವನ್ನ ಮನಸ್ಸಿಂದ ತೆಗೆದಾಕಿದಳು. ತೋಟದ ಕಡೆ ಸಂಪೂರ್ಣ ಗಮನ ಹರಿಸಿದಳು. ಬಾಳೆ ಗಿಡಗಳು ಚೆನ್ನಾಗಿ ಬಂದಿದ್ದವು. ಪ್ರತಿ ಗಿಡಕ್ಕೂ ಒಂದೊಂದು ಬುಟ್ಟಿ ಗೊಬ್ಬರ ನೀಡುತ್ತಾ ಇದ್ದು 4 ದಿನಗಳಿಗೊಮ್ಮೆ ಮೇಲಿಂದ ಮೇಲೆ ನೀರು ಹಾಯಿಸಲಾಗುತ್ತಿತ್ತು. ಸ್ಪ್ರಿಂಕ್ಲರ್ ಇದ್ದುದರಿಂದ ಪಕ್ಕದಲ್ಲಿಯೇ ಹಳ್ಳದ ನೀರು ಹರಿತಿದ್ದು ನೀರಿಗೇನು ತೊಂದರೆ ಇರಲಿಲ್ಲ. ಮೊದಲ ಬಾರಿ ಇಷ್ಟೊಂದು ಬಾಳೆ ಬೆಳೆದಿರುವುದರಿಂದ ಇಳ ಅತ್ಯಂತ ಎಚ್ಚರಿಕೆ ವಹಿಸಿದ್ದಳು. ಕೃಷಿ ತಜ್ಞರ ಸಲಹೆ ಪಡಿತಾ ಇದ್ದು ಅವರ ಸೂಚನೆಗಳನ್ನ ಚಾಚೂ ತಪ್ಪದೆ ಅನುಸರಿಸ್ತಾ ಇದ್ದಳು. ಕೃಷಿ ತಜ್ಞರು ಸೊರಗು ರೋಗ ಹಾಗೂ ಬೇರು ಕೊಳೆಯುವ ರೋಗ ಬಾಧಿಸಬಹುದು ಎಂದು ಎಚ್ಚರಿಸಿದ್ದರು. ಕಾಲ ಕಾಲಕ್ಕೆ ನೀರು, ಗೊಬ್ಬರ ನೀಡಿಕೆಯ ಬಗ್ಗೆ ಹಾಗೂ ಬಾಧಿಸುವ ರೋಗಗಳ ಬಗ್ಗೆ ಮುನ್ನೆಚ್ಚರಿಕೆ ಕ್ರಮ ವಹಿಸಿದ್ರೆ ವರ್ಷದಲ್ಲಿ ನಿರಂತರ ಬೆಳೆ ಪಡೆಯುವುದು ಕಷ್ಟವಲ್ಲ ಎಂದು ತಿಳಿಸಿದ್ದರು. ಮೊದಲನೆಯ ಬೆಳೆ ವರ್ಷ ಪೂರ್ತಿ, 2ನೆಯ, 3ನೆಯ, 4ನೆಯ ಬೆಳೆಯನ್ನ 9 ರಿಂದ 10 ತಿಂಗಳಿನವರೆಗೂ ಪಡೆಯಬಹುದು. ಕಳೆ ಕಸ ತೆಗೆದು ಸ್ವಚ್ಛವಾಗಿರಿಸಿ ಗಿಡಗಳ ಕಾಳಜಿ ವಹಿಸಿದ್ರೆ 5ನೆಯ ಬೆಳೆಯನ್ನು ಬೆಳೆದು ಭರ್ಜರಿ ಲಾಭ ಪಡೆಯಬಹುದು ಎಂದು ಬಾಳೆ ಬೆಳೆದು ಲಾಭ ಗಳಿಸಿದ್ದ ರೈತರು ಹೇಳಿದ್ದು ಇಳಾಳ ಮನಸ್ಸಿನಲ್ಲಿತ್ತು. ಈಗಾಗಲೇ ಎಕರೆಗೆ 1500 ಗಿಡ ನೆಟ್ಟಿದ್ದಳು. ಸಾಕಷ್ಟು ಖರ್ಚು ಆಗಿತ್ತು. ಆದರೆ ಗಿಡಗಳು ಬೆಳೆದು ನಿಂತು ಗೊನೆ ಹೊತ್ತು ತೂಗ್ತಾ ಇದ್ರೆ ನೋಡಲೇ ಕಣ್ಣಿಗೆ ಆನಂದವಾಗ್ತಿತ್ತು. ಒಂದೊಂದು ಗೊನೆ 50 ರಿಂದ 60 kg ಭಾರ ತೂಗುವಂತಿತ್ತು. ತೋಟದ ಮಧ್ಯೆ ಬೆಳೆದ ಬಾಳೆ ಗಿಡಗಳು ಉಲುಸಾಗಿ ಬೆಳೆದು ಗೊನೆ ತೂಗುತ್ತಿದ್ದವು. ಒಟ್ಟಿನಲ್ಲಿ ಗದ್ದೆಯ ಚಿತ್ರಣವೇ ಬದಲಾಗಿ ಹೋಗಿತ್ತು. ಬಾಳೆ ಇದ್ದ ಗದ್ದೆಗಳು ಹಸಿರು ವನದಂತೆ ಬಹು ದೂರದವರೆಗೆ ಕಾಣಿಸ್ತಾ ಇತ್ತು. ಬಾಳೆ ಗಿಡದಲ್ಲಿ ಬಂಪರ್ ಬೆಳೆ ಬಂದಿದೆ ಎಂದು ಎಲ್ಲರೂ ಮಾತಾಡಿಕೊಳ್ಳತೊಡಗಿದರು. ಕೃಷಿ ಇಲಾಖೆಯವರು ಖುದ್ದಾಗಿ ಇಳಾಳ ತೋಟಕ್ಕೆ ಬಂದು ಬಾಳೆ ಬೆಳೆಯನ್ನ ಪರಿಶೀಲಿಸಿ ಈ ಭಾಗದಲ್ಲಿ ಯಾರು ಕೂಡ ಈ ರೀತಿಯ ಬೆಳೆಯನ್ನ ಬೆಳೆದಿಲ್ಲ. ಇಳ ಧೈರ್ಯ ಮಾಡಿ 4 ಎಕರೆಗೆ ಬಾಳೆ ಹಾಕಿದ್ದು ಅಂಗಾಂಶ ಕೃಷಿ ಪದ್ಧತಿಯನ್ನ ಅಳವಡಿಸಿಕೊಂಡಿದ್ದು ಈ ಸಾಹಸ ಎಲ್ಲರ ಗಮನ ಸೆಳೆಯಿತು. ರೋಗರಹಿತ ಹಾಗೂ ಅಧಿಕ ಇಳುವರಿ ಸಾಮರ್ಥ್ಯದ ಗಜಬಾಳೆ ಸಸಿಗಳನ್ನ ಅಂಗಾಂಶ ಕೃಷಿ ತಂತ್ರಜ್ಞಾನದ ಮೂಲಕ ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ಇಳಾಳ ಶ್ರಮ, ಸಾಧನೆಯ ಯಶಸ್ಸು ಅನೇಕ ರೈತರನ್ನ ಆಕರ್ಷಿಸಿತ್ತು. ತಂಡವಾಗಿ ರೈತರು ಇಳಾಳ ಬಾಳೆ ತೋಟವನ್ನ ನೋಡಿ ಅಂಗಾಂಶ ಕಸಿ ಪದ್ಧತಿಯ ಬಗ್ಗೆ ಮಾಹಿತಿ ಪಡೆದರು. ಒಟ್ಟಿನಲ್ಲಿ ಬೆಳೆ ಬೆಳೆದು ಇಳ ಒಂದೇ ವರ್ಷದಲ್ಲಿ ಕೃಷಿ ಕ್ಷೇತ್ರದಲ್ಲಿ ಗಮನ ಸೆಳೆದಳು. ಬಾಳೆ ಗೊನೆಗಳನ್ನ ಮಾರಿದಾಗ ಇಳಾಗೆ ದೊರೆತ ಹಣ 4,85,000. ಅಷ್ಟೊಂದು ಹಣವನ್ನ ಒಟ್ಟಿಗೆ ನೋಡಿ ಗಳಗಳನ್ನೇ ಹತ್ತು ಬಿಟ್ಟಳು ಇಳ. ಭೂಮಿ ತಾಯಿ ಅವಳ ಕೈ ಬಿಡದೆ ಕಾಪಾಡಿತ್ತು. 1ಕ್ಕೆ 3ರಷ್ಟು ಲಾಭ ತಂದುಕೊಟ್ಟಿತ್ತು. ಭೂಮಿಗಿಳಿದ ಮೊದಲ ವರ್ಷದಲ್ಲಿಯೇ ತಾನು ಯಶಸ್ಸು ಸಾಧಿಸುತ್ತೇನೆಂಬ ಯಾವ ಭರವಸೆಯೂ ಅವಳಲ್ಲಿ ಇರಲಿಲ್ಲ. ಇವಳ ಕೆಲಸ ಕಾರ್ಯಗಳನ್ನ ಹೊರಗಿನವರು ಇರಲಿ, ಮನೆಯವರು, ಆಳು ಕಾಳುಗಳು ಕೂಡ ಗಂಭೀರವಾಗಿ ತೆಗೆದುಕೊಂಡಿರಲಿಲ್ಲ. ಏನೋ ಓದಿದ್ದನ್ನ ಕೇಳಿದ್ದನ್ನ ಪ್ರಯೋಗ ಮಾಡೋಕೆ ಹುಡುಗಿ ಹೊರಟಿದೆ. ಚಿಕ್ಕ ವಯಸ್ಸು, ಅನುಭವ ಸಾಲದು ಅಂತ ಗೇಲಿ ಮಾಡಿದ್ದವರೆಲ್ಲ ಈಗ ಮೂಗಿನ ಮೇಲೆ ಬೆರಳು ಇಡುವಂತೆ ಮಾಡಿದ್ದಳು.
ಪತ್ರಿಕೆಯಲ್ಲಿ ಅವಳ ಫೋಟೋ, ರೇಡಿಯೋದಲ್ಲಿ ತೋಟದ ವಿವರ ಕೇಳಿ ಓದಿ ಸೋಜಿಗಪಟ್ಟರು. ಸುಂದರೇಶ್ ಬಾಳೆಗಿಡ ನೋಡಿ, ನಾವಿಷ್ಟು ವರ್ಷ ಬೇಸಾಯ ಮಾಡಿದ್ದೇ ದಂಡ. ನಮಗಾಗಿರೋ ಅನುಭವ, ನಾವು ತಿಳಿದುಕೊಂಡಿದ್ದ ವಿಚಾರಗಳೆಲ್ಲ ನಿನ್ನ ಮುಂದೆ ಪ್ರಯೋಜನಕ್ಕೆ ಬಾರದಾದವು. ನಿಜಕ್ಕೂ ನೀನು ಮಣ್ಣಿನ ಮಗಳು, ಭೂಮಿ ಸೇವೆ ಮಾಡಲೆಂದೇ ಹುಟ್ಟಿದವಳು. ನಿನ್ನಿಂದ ನಾವು ಕಲಿಯುವುದು ಸಾಕಷ್ಟಿದೆ ಎಂದು ಕೊಂಡಾಡಿದಾಗ ಸಂತಸದ ಅಲೆ ಎದ್ದು ಇಳ ಧನ್ಯತೆ ಅನುಭವಿಸಿದಳು. ನೀಲಾ ಕೂಡ ಬೆರಗಾಗಿ ಹೋಗಿದ್ದಳು. ಈ ಸಾಧನೆ ಮಾಡಿರುವುದು ತನ್ನ ಮಗಳೇ. ನಿನ್ನೆ ಮೊನ್ನೆ ಇನ್ನು ಅಂಬೆಗಾಲಿಟ್ಟು ನಡೆದದ್ದೇ ನೆನಪಿದೆ. ಇಷ್ಟು ದೊಡ್ಡ ಸಾಧನೆ ಮಾಡುವಷ್ಟು ಬೆಳೆದು ಬಿಟ್ಟಳೆ ನನ್ನ ಮಗಳು. ಇಷ್ಟೊಂದು ಸೀರಿಯಸ್ ಆಗಿ ಕೃಷಿ ಬಗ್ಗೆ ಕೆಲಸ ಮಾಡುತ್ತಾಳೆ ಎಂಬ ಯಾವ ಭರವಸೆಯೂ ಅವಳಲ್ಲಿ ಇರಲಿಲ್ಲ. ಮೋಹನ್ನೇ ಕೃಷಿ ಬಗ್ಗೆ ಅಪಾರ ಆಸಕ್ತಿ, ಶ್ರದ್ಧೆ ಇಟ್ಕೊಂಡವನೇ ಕೃಷಿ ನಂಬಿ ಮುಳುಗಿ ಹೋಗಿ ಮಣ್ಣು ಸೇರಿರುವಾಗ ಈಗಿನ್ನು ಕೃಷಿ ಜಗತ್ತಿಗೆ ಕಾಲಿಟ್ಟ ಪುಟ್ಟ ಹುಡುಗಿ ಏನ್ ತಾನೇ ಮಾಡಿಯಾಳು, ಹೇಗೋ ಸಮಯ ಕಳೆಯಲಿ ಎಂದು ಅವಳ ಯಾವ ಕೆಲಸದ ಬಗ್ಗೆಯೂ ತಲೆ ಕೆಡಿಸಿಕೊಂಡಿರಲಿಲ್ಲ. ಆದರೆ ಇದ್ದ ಹಣವನ್ನೆಲ್ಲ ಖರ್ಚು ಮಾಡತೊಡಗಿದಾಗ ಆತಂಕವಾಗಿತ್ತು. ತಿಳುವಳಿಕೆ ಇಲ್ಲದೆ ಎಲ್ಲಿ ಹಣವನ್ನೆಲ್ಲ ಹುಡಿ ಮಾಡಿಬಿಡ್ತಾಳೋ ಎಂದು ಮಗಳನ್ನ ಎಚ್ಚರಿಸಿದ್ದಳು. ಇರುವ ಸಾಲದ ಮೇಲೆ ಮತ್ತಷ್ಟು ಎಲ್ಲಿ ಸಾಲ ಮಾಡಬೇಕಾಗುತ್ತೋ, ಸಾಲ ತೀರಿಸುವುದಿರಲಿ, ಮತ್ತೆ ಸಾಲವಾದ್ರೆ ಮುಂದೆ ಇಳಾಳ ಭವಿಷ್ಯ ಹೇಗೋ ಏನೆಂದು ಎದರಿದಳು. ಆದರೆ ಇಳ ಇಷ್ಟೊಂದು ಆಳವಾಗಿ ಕೃಷಿಯನ್ನು ಅಭ್ಯಸಿಸಿ ಒಳ ಹೊರಗನ್ನ ತಿಳಿದುಕೊಂಡು 10 ಕಡೆ ನೋಡಿ ಕೇಳಿ ನಂತರವೇ ಪ್ರಯೋಗಕ್ಕಿಳಿಯುವ ಸಾಹಸ ಮಾಡಿ ಅತ್ಯುತ್ಸಾಹದಿಂದಲೇ ಗೆಲ್ಲುವೆ ಎಂಬ ದೃಢತೆಯಿಂದಲೇ ಮುಂದಡಿ ಇರಿಸಿದ್ದು, ಕಷ್ಟಪಟ್ಟು ದುಡಿದು ಈಗ ಇಷ್ಟೊಂದು ಹಣ ಸಂಪಾದಿಸಿ ಗೆಲುವು ಸಾಧಿಸಿದ್ದು ನೀಲಾಗೆ ನಂಬಲೇ ಆಗ್ತಿಲ್ಲ. ತಾನಿನ್ನು ಮಗು ಎಂದುಕೊಂಡಿದ್ದ ಇಳ ಅಪಾರ ಬುದ್ಧಿವಂತೆ, ವ್ಯವಹಾರಸ್ಥೆ, ವಾಸ್ತವತೆ ತಿಳಿದುಕೊಂಡ ವಿಚಾರವಂತೆ ಎಂದು ಅವಳ ಗೆಲುವು ಸೂಚಿಸಿತು. ವಯಸ್ಸು ಚಿಕ್ಕದಾದರೂ ತಾನು ಮಾಡಿದ ಕೆಲಸ ಚಿಕ್ಕದಲ್ಲ, ತನ್ನ ವಿಚಾರಧಾರೆ ಚಿಕ್ಕದಲ್ಲ, ತನ್ನ ಶ್ರಮ ಅಲ್ಪವಲ್ಲ, ತನ್ನ ಶ್ರದ್ಧೆ ಆಸಕ್ತಿ ಅಪ್ರಯೋಜಕವಲ್ಲ ಎಂದು ತನ್ನ ಕೃತಿಯಲ್ಲಿ ಮಾಡಿ ತೋರಿಸಿದ್ದಳು. ಇಷ್ಟೆಲ್ಲ ಇರಿಮೆಗೆ ಮತ್ತೊಂದು ಗರಿ ಎಂಬಂತೆ ಈ ವರ್ಷದ ಅತ್ಯುತ್ತಮ ಕೃಷಿ ಸಾಧನೆ ಪ್ರಶಸ್ತಿ ಅವಳನ್ನ ಹುಡುಕಿಕೊಂಡು ಬಂದಿತ್ತು. ರಾಜ್ಯ ಮಟ್ಟದ ಪ್ರಶಸ್ತಿ, ನಗದು ಪ್ರಶಸ್ತಿ ಫಲಕ ಒಳಗೊಂಡಿದ್ದು ಕಾರ್ಯಕ್ರಮದಂದು ಸನ್ಮಾನ ಕೂಡ ಇತ್ತು. ಸಾವಯವ ಕೃಷಿಯನ್ನೇ ಆಧರಿಸಿ ಯಾವುದೇ ರಾಸಾಯನಿಕ ಬಳಸದೆ ಹೊಸ ತಂತ್ರಜ್ಞಾನದ ಅಂಗಾಂಶ ಕಸಿ ಪದ್ಧತಿಯಿಂದ ಇಳ ದಿಢೀರ್ನೆ ಜನಪ್ರಿಯಳಾಗಿ ಅಭಿನಂದನೆಗಳ ಮಹಾಪೂರ್ವೇ ಆಯಿತು. ಮೌನವಾಗಿದ್ದುಕೊಂಡೇ ತನ್ನ ಗುರಿ ಸಾಧಿಸಿಕೊಂಡಿದ್ದಳು. ಅಪ್ಪ ಸೋತು ಹೋದಲ್ಲಿಯೇ ತಾನು ಗೆಲುವು ಸಾಧಿಸಿದ್ದಳು. ಸೋತು ಹತಾಶರಾಗಿ ಆತ್ಮಹತ್ಯೆ ಮಾಡಿಕೊಳ್ಳುವ ಮನಸ್ಸಿನ ವ್ಯಕ್ತಿಗಳಿಗೆ ಹೊಸ ದಾರಿ ತೋರುವ ದಾರಿ ದೀಪವಾದಳು. ಸಾಧಿಸಲು ಹೊರಟರೆ 100 ದಾರಿಗಳಿವೆ. ಕೊಂಚ ವಿವೇಚನೆ, ಕೊಂಚ ಜವಾಬ್ದಾರಿ, 10 ಸಾಧಕರ ಅನುಭವ, ಒಂದಿಷ್ಟು ಎದೆಗಾರಿಕೆ, ಸಾಕಷ್ಟು ಶ್ರಮ ಇವೆಲ್ಲ ಇದ್ದಲ್ಲಿ ಸಾಧಿಸುವುದೇನು ಕಷ್ಟಕರವಲ್ಲ ಎಂದು ಅನುಭವದ ಮೂಲಕ ತೋರಿಸಿಕೊಟ್ಟಳು. ಕೃಷಿಯನ್ನ ನಂಬಿಯೂ ಬದುಕಬಹುದು, ಗೆಲ್ಲಬಹುದು, ಕೈ ತುಂಬಾ ಸಂಪಾದಿಸುವ ಮಾರ್ಗ ಇದೆ ಎಂದು ಕೃಷಿ ಎಂದರೆ ಮೂಗು ಮುರಿಯವರಿಗೆ ಪಾಠ ಕಲಿಸ್ತಾಳೆ. ಎರೆಹುಳು ಗೊಬ್ಬರ ತಯಾರಿಸುವ ಘಟಕದಲ್ಲಿ ಹುಳುಗಳು ಹೆಚ್ಚಾಗಿದ್ದು ಆ ಹುಳುಗಳನ್ನು ಕೂಡ ಮಾರಾಟ ಮಾಡಿದ್ದಳು. ತಮ್ಮ ತೋಟಕ್ಕೆ ಆಗಿ ಮಿಕ್ಕ ಗೊಬ್ಬರಕ್ಕೂ ಗಿರಾಕಿಗಳಿದ್ರು. ಅದು ಆದಾಯದ ಮೂಲವಾಯಿತು. ಒಟ್ನಲ್ಲಿ ಹೊಸ ಕೃಷಿ ವಿಧಾನದಿಂದ ನಷ್ಟವೇನು ಇಳಾಗೆ ಆಗ್ಲಿಲ್ಲ. ಈ ವರ್ಷ ಕಾಫಿಯಿಂದೇನೂ ಲಾಭವಾಗ್ಲಿಲ್ಲ, ಆದ್ರೆ ಎದೆಗುಂದಲಿಲ್ಲ. ಮುಂದಿನ ಬಾರಿ ಅದು ಲಾಭ ತಂದು ಕೊಟ್ಟೇ ಕೊಡುತ್ತದೆ ಎಂಬ ತುಂಬು ಭರವಸೆ ಅವಳಲ್ಲಿತ್ತು. ಬಂದ ಆದಾಯದಲ್ಲಿ ಬೋನಸ್ ರೂಪದಲ್ಲಿ ತೋಟದ ಕೆಲಸದ ಆಳುಗಳಿಗೆ ಸ್ವಲ್ಪ ಭಾಗ ಹಂಚಿ ಸ್ವತಃ ದುಡಿಮೆ ಹೆಚ್ಚಿಸುವ ನಿಟ್ಟಿನಲ್ಲಿ ಆಳುಗಳನ್ನ ಪ್ರಚೋದಿಸಿದಳು. ಬೆಳೆಗೆ ಲಾಭ ಬಂದ್ರೆ ಅದರ ಲಾಭ ತಮಗೂ ಸಂದಾಯವಾಗುತ್ತದೆ ಎಂದು ತಿಳಿದಾಗ ಆಳುಗಳು ಕೂಡ ಹೊಸ ಹುರುಪಿನಿಂದ ಕೆಲಸ ಮಾಡಲು ಉತ್ತೇಜಿತರಾದರು. ಈ ಸಂಬಳದ ಜೊತೆಗೆ ಬೋನಸ್ಸಿನ ಆಸೆಗೆ ಹೊರಗಡೆಯಿಂದಲೂ ಆಳುಗಳು ಬರತೊಡಗಿದ್ರು. ಅಲ್ಲಿಗೆ ಆಳುಗಳ ಸಮಸ್ಯೆಯು ತೀರಿದಂತಾಯಿತು. ವಿಸ್ಮಯ್ ಇಳಾಳ ಸಾಧನೆಯನ್ನ ಅಭಿನಂದಿಸಲು ಶಾಲೆಯಲ್ಲಿಯೇ ಒಂದು ಸಮಾರಂಭ ಏರ್ಪಡಿಸ್ತಾನೆ. ಸುತ್ತಮುತ್ತಲ ತೋಟದವರು, ಕೃಷಿ ಇಲಾಖೆ ಅಧಿಕಾರಿಗಳು ಹಾಗೂ ಸುದ್ದಿ ಮಾಧ್ಯಮದವರಿಗೆ ಬರಲು ಹೇಳ್ತಾನೆ. ಇಂತಹ ಪ್ರಚಾರ ತನಗೆ ಬೇಡವೇ ಬೇಡ. ತಾನು ಈಗಷ್ಟೇ ಈ ಕ್ಷೇತ್ರಕ್ಕೆ ಕಾಲಿಟ್ಟಿರುವವಳು. ಸಾಧನೆ ಮಾಡಿದವರು ಸಾಕಷ್ಟು ಜನರಿದ್ದಾರೆ. ತನಗೆ ಇದು ಇಷ್ಟವಿಲ್ಲ ಎಂದು ಸಾಕಷ್ಟು ವಿರೋಧಿಸಿದಳು. ಆದರೆ ವಿಸ್ಮಯ ಹಾಗೂ ಸುತ್ತಮುತ್ತಲಿನ ನಾಗರಿಕರು ಅವಳ ವಿರೋಧವನ್ನ ಲೆಕ್ಕಿಸದೆ ಕಾರ್ಯಕ್ರಮವನ್ನ ಏರ್ಪಡಿಸೇ ಬಿಟ್ಟರು. ಮುಖ್ಯವಾಗಿ ವಿಸ್ಮಯ್ಗೆ ಈ ಕಾರ್ಯಕ್ರಮ ಮಾಡಲೇಬೇಕೆಂಬ ಅಭಿಲಾಷೆ ಉಂಟಾಗಿತ್ತು. ಈಗೊಂದು ಸಾಹಸಗಾಥೆಯನ್ನ 10 ಜನರಿಗೆ ತಿಳಿಸುವಂತಹ ಸಾಧನೆಯನ್ನ ಪ್ರಶಂಸಿಸಿ ಗೌರವ ನೀಡುವ ಜವಾಬ್ದಾರಿ ಹೊತ್ತು ಅತ್ಯಂತ ಉತ್ಸಾಹದಿಂದ ಮುನ್ನುಗ್ಗಿದ್ದನು. ಅಂದು ಭಾನುವಾರ ಶಾಲೆಯ ಮುಂಭಾಗದಲ್ಲಿ ದೊಡ್ಡದಾಗಿ ಶಾಮಿಯಾನ ಹಾಕಿ ವೇದಿಕೆ ನಿರ್ಮಿಸಿದ್ದರು. ಕಾರ್ಯಕ್ರಮಕ್ಕೆ ಬರಲು ಹೇಳಿದ್ದವರೆಲ್ಲ ಆಗಮಿಸಿದ್ದರು. ಊರ ಜನ ಕೂಡ ತಮ್ಮ ಹುಡುಗಿ ತಮ್ಮೂರಿನ ಹೆಸರನ್ನ ಖ್ಯಾತಿ ಪಡಿಸಿದವಳು ಎಂಬ ಅಭಿಮಾನದಿಂದ ಸೇರಿದ್ದರು. ಅದೊಂದು ಖಾಸಗಿ ಕಾರ್ಯದಂತೆ ಭಾಸವಾಗದಂತೆ ಜನ ಸೇರಿದ್ದರು. ಆ ಊರಿನಲ್ಲಿ ಅದೇ ಮೊದಲು ಅಂತಹ ಕಾರ್ಯಕ್ರಮ. ಕುತೂಹಲದಿಂದಲೋ ಆಸಕ್ತಿಯಿಂದಲೋ ಸುತ್ತಮುತ್ತಲಿನ ಹಳ್ಳಿಯವರು ಸೇರಿದ್ದರು. ಬಂದಿದ್ದವರೆಲ್ಲ ಇಳಾಳನ್ನ ಕೊಂಡಾಡಿದ್ರು. ಕೃಷಿ ಸಾಧಕಿ ಪ್ರಶಸ್ತಿ ಪಡೆದದ್ದು ತಮ್ಮೂರಿಗೆ ಹೆಮ್ಮೆಯ ವಿಚಾರ. ಇಡೀ ಊರಿಗೆ ಕೀರ್ತಿ ತಂದಿದ್ದಾಳೆ. ಇದುವರೆಗೂ ಯಾರು ಮಾಡದ ಈ ಸಾಧನೆಯನ್ನ ಮಾಡಿ ಎತ್ತವರಿಗೆ ಗೌರವ ಹೆಚ್ಚಿಸಿದ್ದಾಳೆ. ಈ ಪ್ರಾಂತ್ಯದಲ್ಲಿ ಎಲ್ಲರೂ ಕೃಷಿ ಮಾಡ್ತಾ ಇದ್ರು. ಹಳೆ ವಿಧಾನಗಳಿಗೆ ಅಂಟಿಕೊಂಡು ಹೊಸತನ್ನ ಅಳವಡಿಸಿಕೊಳ್ಳುವ ಎದೆಗಾರಿಕೆ, ಇದೆಲ್ಲ ಕೃಷಿ ಪ್ರಯಾಸಕರ, ಕಷ್ಟಕರ ಎಂಬುದನ್ನ ಬಿಂಬಿಸುತ್ತಿದ್ದ ಈ ದಿನಗಳಲ್ಲಿ ಆಗಷ್ಟೇ ಕೃಷಿ ಕ್ಷೇತ್ರದಲ್ಲಿ ಕಂಡು ಬಿಡ್ತಾ ಇದ್ರು ಸಾಧನೆಗೈದಿರುವುದು ಸಾಮಾನ್ಯ ಸಂಗತಿಯಲ್ಲ.
ಎಲ್ಲರಿಗೂ ಇದು ಮಾದರಿಯಾಗಲಿ ಎಂದು ಆಡಿ ಹೊಗಳಿದ್ರು. ಶಾಲು ಹೊದಿಸಿ ಫಲಪುಷ್ಪ ನೀಡಿ ನಟರಾಜನ ವಿಗ್ರಹ ನೀಡಿ ಸತ್ಕರಿಸಿದ್ರು. ಈ ಅಭೂತಪೂರ್ವ ಸನ್ಮಾನದಿಂದ ಇಳ ಭಾವ ಪರವಶಲಾದಳು. ಸಂಕೋಚದಿಂದ ತಗ್ಗಿಸಿದ ತಲೆಯನ್ನ ಎತ್ತಲಾಗ್ಲೇ ಇಲ್ಲ. ಮಾತಾಡಿ ಎಂದು ಮೈಕ್ ಕೊಟ್ರೆ ಗಂಟಲೊಬ್ಬಿ ಒಂದು ಮಾತಾಡದೆ ಆನಂದ ಬಾಷ್ಪ ಸುರಿಸಿದಳು. ಮೂಲೆಯಲ್ಲಿ ನಿಂತಿದ್ದ ವಿಸ್ಮಯ್ ಕೈ ಕಟ್ಟಿ ನಿಂತು ಎಲ್ಲವನ್ನ ನೋಡ್ತಾ ಇದ್ದು ಇಳ ಅವನತ್ತ ಕೃತಜ್ಞತೆಯಿಂದ ನೋಡಿದಾಗ ನಸು ನಕ್ಕನು. ಈ ಕಾರ್ಯಕ್ರಮದ ರೂವಾರಿಯಾದ ವಿಸ್ಮಯ್ ಯಾರೆಷ್ಟೇ ಕರೆದರೂ ವೇದಿಕೆ ಏರ್ಲಿಲ್ಲ. ದೂರದಲ್ಲೇ ನಿಂತುಕೊಂಡು ಈ ಅಭೂತಪೂರ್ವ ಗಳಿಗೆಯನ್ನ ಆಸ್ವಾದಿಸಿದ್ದ. ವರ್ಷದ ಹಿಂದೆ ಹೇಗೋ ಎಲ್ಲೋ ಇದ್ದ ವಿಸ್ಮಯ್ ಇಂದು ಇಲ್ಲಿ ಎಲ್ಲರ ಗೌರವ ಪ್ರೀತಿಗೆ ಪಾತ್ರನಾಗಿ ಅವರಲ್ಲೊಬ್ಬನಂತೆ ಬೆರೆತು ಹೋಗಿದ್ದಾನೆ. ನೋವುಂಡ ಎರಡು ಜೀವಗಳು ಇಂದು ವಿಸ್ಮಯನಿಂದಾಗಿ ಧನ್ಯತೆಯಿಂದ ಪುಳಕಗೊಂಡಿವೆ. ಶಾಲೆ ತೆಗೆದು ನೀಲಾಳ ಬದುಕಿಗೆ ವಯಸ್ಸಿಸಾದ್ರೆ ಅವಳ ಮಗಳಿಗೆ ಗೌರವ ನೀಡಿ ಈ ಅಭೂತಪೂರ್ವವಾದ ಹಾಗೂ ಎಂದು ಮರೆಯಲಾರದ ಸನ್ಮಾನ ನೀಡಿ ಊರಿನ ಗೌರವ ಹೆಚ್ಚಿದ್ದಾನೆ. ಯಾರೂ ಮಾಡದ ಕಾರ್ಯ ಮಾಡಿ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದ್ದಾನೆ. ಹೀಗೆ ಗೌರವಿಸುವುದು ತನ್ನ ಕರ್ತವ್ಯವೆಂದೇ ಭಾವಿಸಿರುವ ವಿಸ್ಮಯ್ಗೆ ಇದರಲ್ಲೇನು ಹೆಚ್ಚುಗಾರಿಕೆ ಕಾಣಿಸ್ತಾ ಇಲ್ಲ. ಅದು ಅವನ ದೊಡ್ಡತನವೆಂದೇ ಎಲ್ಲರೂ ಕೊಂಡಾಡಿದ್ರು. ವೇದಿಕೆ ಮೇಲೆ ಕುರ್ಚಿಯೊಂದರಲ್ಲಿ ಕೂರಿಸಿ ಇಳಾಳಿಗೆ ಗಂಧದ ಹಾರ ಹಾಕಿ ಶಾಲು ಒದಿಸ್ತಾ ಇದ್ರೆ ನೀಲಾ ಮತ್ತು ಅಂಬುಜಮ್ಮ ಹೆಮ್ಮೆಯಿಂದ ಬೇಗಿದರು. ಇಂಥ ಸನ್ಮಾನವನ್ನ ತನ್ನ ಜೀವಮಾನದಲ್ಲಿ ನೋಡ್ತಾ ಇರೋದು ಮೊದಲು. ತಮ್ಮ ಮನೆತನದಲ್ಲಿ ಯಾರೂ ಇಂತಹ ಗೌರವಕ್ಕೆ ಪಾತ್ರರಾಗಿರಲಿಲ್ಲ. ತಮ್ಮ ಕಣ್ಮುಂದಿನ ಪೋರಿ ತಮ್ಮ ಮನೆತನದ ಕುಡಿ ಸಾವಿರಾರು ಜನರ ಮುಂದೆ ಗೌರವ ಸ್ವೀಕರಿಸಿದ್ದು ಸುಂದರಶ್ರೀಗೂ ಸಂತೋಷದಿಂದ ಕಣ್ಣು ತುಂಬಿ ಬಂದು ಶಾಲಿನ ತುದಿಯಿಂದ ಕಣ್ಣೊರೆಸಿಕೊಂಡು ಆ ಆನಂದದ ಕ್ಷಣಗಳನ್ನ ಸವಿದರು. ಮನೆಯವರನ್ನೆಲ್ಲ ಕರೆತಂದು ಮುಂದಿನ ಸಾಲಿನಲ್ಲಿ ಕೂರಿಸಿಬಿಟ್ಟಿದ್ದರು. ಮುಖ್ಯವಾಗಿ ಮಗ ಇದನ್ನ ನೋಡಿ ಕಲಿತುಕೊಳ್ಳಲಿ ಎಂದೇ ಆಶಿಸಿದ್ರು. ಸ್ನೇಹಿತರೆ, ಕಾದಂಬರಿಯ ಕೊನೆಯ ಸಂಚಿಕೆಯೊಂದಿಗೆ ನಾಳೆ ಭೇಟಿಯಾಗೋಣ. ಧನ್ಯವಾದಗಳು.